ಇದೀಗ ಪ್ರಾರ್ಥನೆ. वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. वन्दिपे निनगे गणनाथ देव वन्दिपे निनगे गणनाथ वन्दिपे निनगे गणनाथ देव वन्दिपे निनगे गणनाथ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಬರಮಾಡಿಕೊಳ್ಳುವವರು ಭಾರತೀಯರು. ಅಂತೆಯೇ ನಮ್ಮ ತುಳುನಾಡಿಗೂ ಅದರದ್ದೇ ಆದ ವೈಶಿಷ್ಟ್ಯವಿದೆ. ತುಳು, ಮಲಯಾಳಂ, ಕೊಂಕಣಿ ಅನೇಕ ಭಾಷೆಗಳು ನಮ್ಮ ನಾಡು ತುಳುನಾಡು. ಇಲ್ಲಿನ ಈ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅನ್ನುವಂತ ಮಾತಿದೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಇವರು. ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ವಂದಿಸುತ್ತಾ ಆಗಮಿಸಿರುವ ಸರ್ವರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಕಾರು ಇದರ ವತಿಯಿಂದ ವರ್ಷಂಪ್ರತಿ ಗಣೇಶೋತ್ಸವವನ್ನು ಊರ ಹಾಗೂ ಪರ ಊರ ಭಕ್ತಾಭಿಮಾನಿಗಳ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅಂತೆಯೇ ಇಂದು ಮೊದಲ ದಿನದ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಕರೆಗೆ ಓಗೊಟ್ಟು ಅತಿಥಿವರ್ಯರು ಆಗಮಿಸಿದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶ್ರೀಮತಿ ಪೂರ್ಣಕಲಾ ವೈಕೆ, ಮುಖ್ಯಾಧಿಕಾರಿ, ಕೋಟೆಕಾರು ಪಟ್ಟಣ ಪಂಚಾಯಿತಿ. ಸೌಮ್ಯ ಪ್ರವೃತ್ತಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲರೊಳಗೊಂದಾಗಿರುವ ಇವರನ್ನು ನಮ್ಮಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಸ್ವಾಗತ ಶ್ರೀಮತಿ ಪೂರ್ಣಕಲಾ ವೈಕೆ ಇವರಿಗೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಎಲ್ಲರಿಗೂ ಆತ್ಮೀಯರಾಗಿರುವ ಸದಾ ಹಸನ್ಮುಖಿಯಾಗಿರುವ ಶ್ರೀ ಸುಶಾಂತ್ ಭಂಡಾರಿ ಓರ್ವರಾಗಿರುವ ಜನರಾಗಿಯೂ ಧಾರ್ಮಿಕ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಶ್ರೀ ಮಾಧವರಾವ್ CH, ಸಿವಿಲ್ ಕಾಂಟ್ರಾಕ್ಟರ್ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು. ಮಾಜಿ ಅಧ್ಯಕ್ಷರಾದ ಶ್ರೀ ರಮಾನಾಥ್ ಕೋಟೆಕಾರ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ. ಅಧ್ಯಕ್ಷರಾದ ಶ್ರೀ ಹರೀಶ್ ಟಿ ಉಚ್ಚಿಲ್ ಹಿರಿಯರನ್ನು ಗೌರವಿಸುತ್ತಾ ಕಿರಿಯರಿಗೆ ಪ್ರೋತ್ಸಾಹ ಮಾತುಗಳಿಂದ ಹುರಿದುಂಬಿಸುತ್ತಾ ಸರ್ವರಿಗೂ ಪ್ರೀತಿ ಪಾತ್ರರಾಗಿರುವ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಆಗಮಿಸಿರುವ ಸರ್ವ ಭಕ್ತಾಭಿಮಾನಿಗಳಿಗೂ ವಿದ್ಯಾರ್ಥಿಗಳಿಗೂ ಸ್ವಾಗತ. ಶ್ರೀಮತಿ ಪೂರ್ಣಕಲಾ ವೈಕೆ ಇವರ ನೇತೃತ್ವದಲ್ಲಿ ಈಗ ಉದ್ಘಾಟನೆಗೊಳ್ತಾ ಇದೆ. ಬೆಳಗಲಿ ಮತ್ತೆ ಪ್ರಜ್ವಲಿಸಲಿ, ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವ ಎಲ್ಲೆಡೆ ಹರಿಯಲಿ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ಬೆಳಗಲಿ ಅನ್ನುವಂತ ಸದಾಶಯದ ಮಾತಿನೊಂದಿಗೆ ಉದ್ಘಾಟನೆಗೊಂಡಿದೆ ಮೊದಲನೆಯ ದಿನದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ.
ಮುಂದಕ್ಕೆ ಆತ್ಮೀಯರಾದ ಶ್ರೀ ಸುಶಾಂತ್ ಭಂಡಾರಿ ಇವರಿಂದ ಶುಭಾಶಯ. ಕಾರ್ಯಕ್ರಮದ ಅಧ್ಯಕ್ಷರುಂಡ ಮಾತಾ ಕಾರ್ಯಕ್ರಮ ವೇದಿಕೆಡು ಲಾಸ್ಟ್ ಪಾತ್ಯಾರೆ ನಿಗಳ ಮಾತಾಡಲ ಅನುಮತಿಕೇನೊಂದು ನಿಗಳ ಕ್ಷಮಿಕೇನೊಂದು ಯಾನೊಂಜಿ ಬೇಗ ಪಾತಿರ್ದು ಪಿದಾಡಿರವಿಲ್ಲ ಬೇತೆ ಕಾರ್ಯಕ್ರಮದ ಅರ್ಜೆಂಟ್ ಇತ್ತು ನಿರ್ಧಾರ ನಿಖಲಡ ಲಂಚನೆ ಕ್ಷಮಿಕೇನೊಂದುಲ್ಲೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ 48ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ವೇದಿಕೆಡಿತ್ತಿನಂಚಿನ ಮಾತ ಕನ್ಯರೆಲ್ಲ ವಂದಿಸೋಡು ಅಂಚನೆ ವೇದಿಕೆದ ಮುಂಭಾಗಡು ಕುಳಿದಿನಂಚಿನ ಮಾತ ಎನ್ನ ಬಂಧು ಮಿತ್ರರೆಲ್ಲ ವಂದಿಸ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಯೆಲ್ಲ ಮಾತಿನೆಲ್ಲ ಒಂದಿಸ ಒಂದು ಏನನ್ನು ಗುರುತಿಸದು ಈ ವೇದಿಕೆಗೆ ಒಂಜಿ ಜಾಗ ಕೊರನೇಕ ನಿಕ್ಲಿನ ಮಾತಲ್ಲ ಅಭಿನಂದಿಸುವಂದಿಲ್ಲ ಬಂದುಳೆ. ಸುಮಾರು 48ನೇ ವರ್ಷದ ಗಣೇಶೋತ್ಸವ ಪಂಡ ನಂಗೆ ಖಂಡಿತವಾದ್ಲ ಈ ಒಂಜಿ ಸಂಖ್ಯೆ ಕೇಂದ್ರೆ ಮಸ್ತ್ ಸಂತೋಷ ಬಂದು ದಯಪಂಡ ಎಂಕುಲು ಪುಟ್ಟಿನದ್ಲ ದುಂಬು ಗಣೇಶೋತ್ಸವ ಸಮಿತಿ ರಚನೆ ಆಗ್ತದೆ. 45 ವರ್ಷ ಎಂಗ್ಲೆಗಂಡ ಎಂಗ್ಲರ್ 3 ವರ್ಷ ದುಂಬು ಪುಟ್ಟುದು ಅಂಚಾದ ಈ ಒಂಜಿ ವೇದಿಕೆ ಪಾತ್ರ ಮಸ್ತ್ ಖುಷಿಯ ಒಂದುಂಡು. ರಾಜವಕ್ಕಲ ಮೋಂದ ಸನ್ನೆಲ್ಲ ಏನ 2 ವರ್ಷ ದುಂಬೆ ಈ ವೇದಿಕೆಯಲ್ಲಿ ತಂದಿರ್ತಾರೆ. ಹೆಂಗ್ ಚೌತಿದಾನಿ ಕಾರ್ಯಕ್ರಮದ ಬಿಸಿ ಉಪ್ಪು ನಿರ್ಧಾರ ಬರಿಯರೆ ಬಾರಿ ಬಂಗಾಪನ ಸಮಯನು ಅಡ್ಜಸ್ಟ್ ಬಂದೊಂದು ಯಾನು ಬೈದೆಂದು ಬಂದ್ರೆ ನಿಕಲ್ಡ ಇಷ್ಟಪಡೆ ಒಂದುಲ್ಲೆ ನಮ್ಮ ಸುರುಕಾದ ನಿಕುಲ್ ಮಾತೇರ್ಲವರ ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಮಿತಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗೆ ಮಾತ ಸದಸ್ಯರಲ್ಲ ಒಂದು ಜೋರಾಯಿನ ಚಪ್ಪಾಳೆ ಕೊರಡು. ಈ ಚಪ್ಪಳೆ ದಯಪಂಡ ಯಾನ ಕೇಂದ್ರ ಮಟ್ಟಿಗೆ ಸಾಧಾರಣ ಮಟ್ಟಿಗೆ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಾರಿ ಪುದಾರುಡುಂಡು ಯಾನ ಸುಮಾರು ನಮ್ಮ ಕೊಲ್ಯ ನಾಗಮಂಡಲ ಆನಗನೆ ಈ ಸಾರ್ವಜನಿಕ ಸಮಿತಿನ ಪುದಾರ ಕೇಂದ್ರ ಬೇದೆ ನಾಗಮಂಡಲಗಳ ನಿಖಲು ಮಾತೆಲ್ಲ ಸಾಕಾರ ಕೊಡ್ತಾರೆ. ಐಕ್ಲ ನಿಕ್ಲೆಗೆ ಈ ಒಂದು ಸಂದರ್ಭ ಅಭಿನಂದನೆ ಸಲ್ಲಿಸುವಂದಿಲ್ಲ. ಅಂಚನೆ ನಮ್ಮ ಇಂದತ್ತ ಸುರುಕು ಸ್ಥಾಪನೆ ಮಂತಿನ ಅಧ್ಯಕ್ಷರು ಏರು ಪಂಡದ ಹೆಂಗ್ ಗೊತ್ತು ಖಂಡಿತವಾದ್ಲ ಆಂಡ ಅರೇನಿ ಈ ಒಂದು ಸ್ಥಳ ನಮ್ಮ ಮನವರಿಕೆ ಮಂತೋನಡೆ ಆಪುಂಡು ದಯಪಂಡ ಇನಿ ಏತೋ ಒಂಜಿ ಸಂಘಟನೆ ಬರ ಉದ್ಘಾಟನೆ ಆಪುಂಡು ಎಂಗುಲು ಏತೋ ಸಂಘಟನೆ ಉದ್ಘಾಟನೆ ಮಂತೊಂದುಲ್ಲ ಅವು 1 ವರ್ಷ ಒಪ್ಪುಂಡು 2 ವರ್ಷ ಒಪ್ಪುಂಡು 3 ವರ್ಷಗೂ ಮಾಯಾದುಪುಂಡು ಅವು ದಯಪಂಡ ಆಯ್ತಾ ಆಡಳಿತ ಸರಿಜ್ಜಂದೆ ಎಂಗುಲು ಏತೋ ಕಾರ್ಯಕ್ರಮ ನಮ್ಮನ ತೂಪ ಪದಾಧಿಕಾರಿಗಳು ಬಾರಿ ಬಲ್ದು ಕುಂಡುಬಾರ್ದು ಸುರತ ವರ್ಷೋಡು ಬಾರಿ ಪೊರ್ಲೋಡು ಕಾರ್ಯಕ್ರಮ ಆಚರಣೆ ಮನ್ಪಾರೆ ಎಂಗ್ಲಿನ ಎದುರು ಬಿಡ್ಪೇರು ನಮ್ಮ ಪೂರ ಭಕ್ತರು ಎದುರುಗುಲ್ವ ಆಂಡ ವೇದಿಕೆದ ಪಿರವಬಾಗೋಡು ಈ ಆಡಳಿತ ಮನ್ಪುನ ಕಾರ್ಯಕ್ರಮನೆ ಅವು ಕುಡುಂಜಾದುಪುಂಡು ಅಂಚಾದ ಐಕ್ ಮಾತೇಕ್ಲ ಖಂಡಿತವಾದ್ಲ ಸಮಸ್ಯೆದಾದ ಬಂಡ ಆಡಳಿತ ವರ್ಗ ಸರಿಜ್ಜಂದೆ ಮಾರ್ಗದರ್ಶನ ಸರಿಜ್ಜಂದೆ ನಮ್ಮ 1 ವರ್ಷ 2 ವರ್ಷ ಕಾರ್ಯಕ್ರಮ ಪೂರ ಉಂತುದು ಹೋಪಿನಿ ಅಂಚದು ನಮ್ಮ ಹಿಂದೂ ಧರ್ಮ ನಮ್ಮ ಧರ್ಮ ಶ್ರೇಷ್ಠವೈನ ಧರ್ಮ ಈ ಧರ್ಮನು ಒರಿಪುನಂಚಿನ ಜವಾಬ್ದಾರಿ ನಮಕ್ ಹಿಂದೂ ಮನ್ನಡು ಪುಟ್ಟಿಬಕ್ಕ ನಂಗೆ ಮಾತಾರೆಗಳ ಜವಾಬ್ದಾರಿ ಅದುಂಡು ಅಂಚನೆ 48 ವರ್ಷ 49 5ನೇ ವರ್ಷಗೂ ಖಂಡಿತವಾದ ನಮ್ಮ ಅದ್ದೂರಿಯಾದ ಈ ಒಂಜಿ ಕಾರ್ಯಕ್ರಮವನ್ನು ಮುಂದುವರಿಸಿಗ ಬಂದು ನಿಗ್ಲ ಚಪ್ಪಾಳೆ ಇತ್ತಿನ ಪ್ರೋತ್ಸಾಹ ಉಂಡು ಒಂದು ಅಂಚಾದು ಖಂಡಿತವಾದ 5ನೇ ವರ್ಷಕ್ಕೆ ಮೋಂದಸನ್ನ ಲೆಪ್ಪುಲೆ ಕುಡೋರ ಈ ವೇದಿಕೆ ಬರೆಯನ್ ಪ್ರಯತ್ನ ಪಡೆಪೆ ಖಂಡಿತವಾದ 5ನೇ ವರ್ಷಕ್ಕೂ ನಿಗ್ಲಿಗೆ ಯಾನ್ ಬೆರಿಸಾಯದು ಉಂಟುವೆ ಪಂಡದು ಈ ಒಂಜಿ ವೇದಿಕೆ ಯಾನ ಹನುಮಂತದ ನಿಗ್ಲ ತೆರಳಂದಲ್ಲ. ಭಕ್ತಾಭಿಮಾನಿಗಳೇ, ತಮಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. 48ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯವರು ಇವತ್ತು ಗಣೇಶೋತ್ಸವವನ್ನು ಆಚರಿಸ್ತಿದ್ದಾರೆ. ಎಲ್ಲದಕ್ಕೂ ಸಂಘಟನೆ ಮುಖ್ಯವಾಗಿರೋದು. ಸಂಘಟನೆಯನ್ನು ಯಾರು ಮುಂದಾಳತ್ವವನ್ನು ನಡೆಸ್ಕೊಂಡು ಹೋಗ್ತಾರೆ, ಯಾರು ನಾಯಕತ್ವವನ್ನು ಪಡಿತಾರೆ, ಅಂಥ ಸಂಘಟನೆಗಳು ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ. ಇಂಥ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ನೀವು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನೀವು ಹಮ್ಮಿಕೊಂಡಿದ್ದು ನಾನು ಕೇಳಿಕೊಂಡಿದ್ದೇನೆ. ಅಂಥದ್ದನ್ನು ಕೂಡ ನೀವು ಇನ್ನು ಮುಂದೆಗೆ ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನಾವು ಕೂಡ ಸಮಾಜದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಯಾವುದೇ ಸಮಿತಿಗಳಿರ್ಬೋದು ಅಥವಾ ಸಂಘಟನೆಗಳಿರ್ಬೋದು 1-2 ವರ್ಷ ನಡೀತದೆ. ಆದರೆ ಇದು 48ನೇ ವರ್ಷ ಅಂತ ಹೇಳಿದಾಗ ಇದು ಇನ್ನೂ ತರುಣ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಮನುಷ್ಯನಿಗಾದರೆ 48 ವರ್ಷ ಆದರೆ ಅವನು
ಮುಪ್ಪಿಗೆ ಜಾರ್ತಾನೆ, 50 ವರ್ಷ ಹತ್ರ ಬರ್ತದೆ ಅಂತ ಹೇಳ್ತಾರೆ, ಅರ್ಧ ಆಯುಷ್ಯವನ್ನು ಮುಗಿಸ್ತಾ ಇದ್ದೇವೆ ಅಂತ. ಆದರೆ ಇದು ಉತ್ತಮವಾಗಿ ಇನ್ನು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ನಮಗೆ ದೇವರ ಆಶೀರ್ವಾದ ಮಾಡಲಿ. ನಾನು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇನೆ, ದೀಪ ಬೆಳಗಿಸಿ. ಅಂತೆಯೇ ಎಲ್ಲ ಸಮಾಜದಲ್ಲಿ ಕೂಡ ನೀವು ಒಳ್ಳೊಳ್ಳೆ ಅವಕಾಶಗಳಿಗಾಗಿ ಮುಂದೆ ಬನ್ನಿ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟೆಕಾರು ಬೀರಿ ಇದರ 48ನೇ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಶಾಲಾ ಮಕ್ಕಳಿಗೆ ನಡೆದಂತಹ ಆಟೋಟ ಸ್ಪರ್ಧೆಗಳ ವಿವರಗಳನ್ನು ಓದಿ ಈಗ ತಿಳಿಸಿರುವೆನು. ಮಕ್ಕಳು ಇದ್ರೆ ದಯವಿಟ್ಟು ಬಂದು ತಾವು ಬಹುಮಾನವನ್ನು ಸ್ವೀಕರಿಸಬೇಕು ಕೇಳಿಕೊಳ್ಳುವುದು. ಇಲ್ಲದಿದ್ರೆ ಶಾಲೆಯ ಶಿಕ್ಷಕರಿದ್ರೆ ಆ ಬಹುಮಾನವನ್ನು ತಾವು ಸ್ವೀಕರಿಸಬಹುದು. ಪ್ರಥಮವಾಗಿ ಬಾಲವಾಡಿ ಮಕ್ಕಳಿಗೆ ನಡೆಸಿದಂತಹ ಅಭಿನಯ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಜ್ಞಾನಪ್ರಿಯ, ಮ್ಯಾಂಗ್ಳೂರ್ 1 ಸ್ಕೂಲು. ಜ್ಞಾನಪ್ರಿಯ ಇದ್ರೆ ದಯವಿಟ್ಟು ಬನ್ನಿ. ಬಹುಮಾನವನ್ನು ಮೋಕ್ಷಿತ್, ಮಂಗಳೂರು 1 ಶಾಲೆ. ಮೋಕ್ಷಿತ್, ಮ್ಯಾಂಗ್ಳೂರ್ 1 ಶಾಲೆ. ತೃತೀಯ ಬಹುಮಾನವನ್ನು ಆದಿತ್ಯ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ. ಇದ್ರೆ ದಯವಿಟ್ಟು ಬನ್ನಿ. ಆದಿತ್ಯ ಹೋಲಿ ಏಂಜಲ್ಸ್ ಶಾಲೆ. ಅದೇ ರೀತಿ ಬಾಲವಾಡಿ ಮಕ್ಕಳಿಗೆ ನಡೆದಂತಹ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಆದ್ಯ, ಮ್ಯಾಂಗ್ಳೂರ್ 1 ಸ್ಕೂಲ್. ಆದ್ಯ, ಮ್ಯಾಂಗ್ಳೂರ್ 1 ಸ್ಕೂಲ್. ದ್ವಿತೀಯ ಸಾಂಚಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಸಾಂಚಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಕೂಡ ದ್ವಿತೀಯ ಬಹುಮಾನ ಇನ್ನೊಬ್ಬರು ಶಿಯಾ, ಮ್ಯಾಂಗ್ಳೂರ್ 1 ಸ್ಕೂಲ್. ಶಿಯಾ, ಮ್ಯಾಂಗ್ಳೂರ್ 1 ಸ್ಕೂಲ್. ತೃತೀಯ ದ್ವಿತೀಯ ಶ್ರೇಯಾ ಶಣೈ, ಅನುದಾನಿತ. ಆತ್ಮೀಯ ಬಂದರೆ ಅದೇ ರೀತಿ ಇನ್ನೊಬ್ರು ನಿತಿನ್ ಜಿ ಗಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಿಲಾರು ಶಾಲೆ. ನಿತಿನ್ ಜಿ ಗಟ್ಟಿ, ಪಿಲಾರು. ದ್ವಿತೀಯ ಬಹುಮಾನ ಪೃಥ್ವಿಕ್, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಪೃಥ್ವಿಕ್, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಭುವನೇಶ್ವರ್ ಆಚಾರ್ಯ ಆನಂದಾಶ್ರಮ ಶಾಲೆ. ಭುವನೇಶ್ ಆಚಾರ್ಯ. ತೃತೀಯ ಸುಹಾಸ್ ರಾಜ್, ಉಚ್ಚಿಲಭೋವಿ ಆಂಗ್ಲ ಮಾಧ್ಯಮ ಶಾಲೆ. ತೃತೀಯ ಭಾಷಣ ಸ್ಪರ್ಧೆಯಲ್ಲಿ ಬಾಲವಾಡಿ ಮತ್ತು LKG ಮತ್ತು UKG ವಿಭಾಗ ಹುಡುಗರು 50 ಮೀಟರ್ ಓಟರ್ ಶ್ರವಣ್, ಉಚ್ಚಿಲಭೋವಿ ಇಂಗ್ಲಿಷ್ ಮಾಧ್ಯಮ ಶಾಲೆ. ತೃತೀಯ ಮೊಹಮ್ಮದ್ ಅಲ್ ಅಮೀನ್, ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ. ದ್ವಿತೀಯ ಸಾತ್ವಿಕ್ ಎಸ್ ಪೂಜಾರಿ. ತೃತೀಯ ಕವನ್, ಉಚ್ಚಿಲಭೋವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಕವನ್ ದ್ವಿತೀಯ ಗೌರವ್
ಮ್ಯಾಂಗ್ಳೂರ್ 1 ಸ್ಕೂಲ್. ತೃತೀಯ ಯಕ್ಷಿತ್ ಹೋಲಿ ಏಂಜಲ್ಸ್ ಪೆರ್ಮನೂರು. ಯಕ್ಷಿತ್ ಹೋಲಿ ಏಂಜಲ್ಸ್. ಹುಡುಗಿಯರ ವಿಭಾಗ 50 ಪ್ರಾಥಮಿಕ ಶಾಲೆ. ತೃತೀಯ ಆಯಿಷಾ ಅಮ್ನಾ ಉಚ್ಚಿಲಬೋವಿ ಶಾಲೆ. ಮಾಲಕರು ಶ್ರೀ ಮುಖಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಂಗಳೂರು ಇವರು ಆಗಮಿಸಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೃಷ್ಟದಾಟ. ತೃತೀಯ ಲಹರಿ ಯು ಉಚ್ಚಿಲಬೋಯಿ ಆಂಗ್ಲ ಮಾಧ್ಯಮ ಶಾಲೆ. ಚಾಕ್ಲೇಟ್ ಹೆಕ್ಕುವ ಸ್ಪರ್ಧೆ. ಪ್ರಥಮ ಪ್ರಾಪ್ತಿ ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ. ಪ್ರಾಪ್ತಿ. ತೃತೀಯ ಆಯಿಷಾ ಅಮ್ನಾ ಜಸ್ಸೀಂ ಮ್ಯಾಂಗ್ಳೂರ್ 1 ಸ್ಕೂಲ್. ಜಸ್ಸೀಂ. ಹುಡುಗಿಯರ ವಿಭಾಗ 75 ಮೀಟರ್ ಪ್ರಥಮ ಮಾನ್ವಿ ಪ್ರಥಮ ಭಾಗ್ಯಲಕ್ಷ್ಮಿ ಸ್ಟೆಲ್ಲಮಾರಿ ಹಿರಿಯ ಪ್ರಾಥಮಿಕ ಶಾಲೆ. ದ್ವಿತೀಯ ಆಯಿಷಾ ನದಾ. ದ್ವಿತೀಯ ಶಯನ್ ಉಚ್ಚಿಲಗುಡ್ಡೆ ಸ್ಕೂಲ್. ಮೂರನೇ ಮತ್ತು ನಾಲ್ಕನೇ ತರಗತಿ. ಮೂರನೇ ಮತ್ತು ನಾಲ್ಕನೇ ತರಗತಿ ವಿಭಾಗ. ದ್ವಿತೀಯ ಹಿತೇಶ್ ಭಗವತಿ ಶಾಲೆ. ಹಿತೇಶ್ ಭಗವತಿ ಶಾಲೆ. ಶ್ರೇಯಸ್ ಪಿ ಉಚ್ಚಿಲಬೋಯಿ ಆಂಗ್ಲ ಮಾಧ್ಯಮ ಶಾಲೆ. ಶ್ರೀಮತಿ ಚಂಚಲಾಕ್ಷಿ. ಹುಡುಗಿಯರ ವಿಭಾಗ 75 ಮೀಟರ್ ಓಟ. ಪ್ರಥಮ ಫಾತಿಮತ್ ಅಸಿಬಾ ಉಚ್ಚಿಲಬೋವಿ ಶಾಲೆ. ತೃತೀಯ ಕ್ಲಿರೇಶ್ ಕಾರ್ಮೆಲ್ ಸ್ಕೂಲ್. ಪ್ರಥಮ ಫಾತಿಮಾ ಶಾನಬ್ ಭಗವತಿ ಶಾಲೆ. ತೋಬಲ್ ಎಸತ ಫಾತಿಮಾ ಶಾನಬ್ ಭಗವತಿ ಶಾಲೆ. ದ್ವಿತೀಯ ಎಸ್ ಶಾಜಾ ಭಗವತಿ ಶಾಲೆ. ಬಾಲ್ ಪಾಸಿಂಗ್. ಬಾಲ್ ಪಾಸಿಂಗ್ ಕ್ಲಾರಿಶಾ ಕಾರ್ಮೆಲ್ ಸ್ಕೂಲ್. ಹೆಸರೇನು? ಭವಿಷ್. ಒಂದು ನಿಮಿಷ. ಇನ್ನೂರು ಮೀಟರ್ ಹುಡುಗಿಯರ ವಿಭಾಗ. ಪ್ರಥಮ ವೈಷ್ಣವಿಯಂ ಉಚ್ಚಿಲಬೋವಿ ಶಾಲೆ. ದ್ವಿತೀಯ ವೈಷ್ಣವಿ ಎಂ ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ. ವೈಷ್ಣವಿ ಎಂ. ತೃತೀಯ ಪ್ರೇಕ್ಷಾ. ಪ್ರಥಮ ಗುಂಡೆ ಸತ ಹುಡುಗರ ವಿಭಾಗ. ತೃತೀಯ ಬಹುಮಾನ ಪ್ರತೀಕ್. ತೃತೀಯ ಸುಮುಖ್ ಭಗವತಿ ಶಾಲೆ. ಯತೀಶ್ ಭಗವತಿ ಶಾಲೆ. ದ್ವಿತೀಯ ಯತೀಶ್ ಭಗವತಿ ಶಾಲೆ. ಲಿಖಿತ್ ಆನಂದಾಶ್ರಮ ಶಾಲೆ. ಲಿಖಿತ್ ಆನಂದಾಶ್ರಮ ಶಾಲೆ. ಗುಂಡೆಸತ ಪ್ರೌಢಶಾಲಾ ವಿಭಾಗ. ತೃತೀಯ ಭರತ್ ಆನಂದಾಶ್ರಮ ಹೈಸ್ಕೂಲ್. ಭರತ್. ಡಿಸ್ಕಸ್ ಥ್ರೋ ಪ್ರೌಢಶಾಲಾ ವಿಭಾಗ ಹುಡುಗರು. ಪ್ರಥಮ ಭರತ್ ಆನಂದಾಶ್ರಮ ಪ್ರೌಢಶಾಲೆ. ದ್ವಿತೀಯ ನಿಹಾಲ್ ಹುಸೇನ್
ದ್ವಿತೀಯ ನಿಹಾಲ್ ಹುಸೇನ್ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಉದ್ಯೋಗಿತ ಪ್ರಥಮ. ವಂದನೆಗಳು ಶ್ರೀ ರಮನಾಥ್ ಕೋಟೆಕರ್. ರಜೀಮ್ ಭಗವತಿ ಪ್ರೌಢಶಾಲೆ. ರಜೀಮ್ ತೃತೀಯ. ಪ್ರೌಢಶಾಲೆ ವಿಭಾಗ ದೂರದ ಓಟ ಪ್ರಥಮ ಸ್ವರೂಪ್ ಬಿ ಆಚಾರ್ಯ ಉಚ್ಚಿಲಭುವಿ ಆಂಗ್ಲ ಮಾಧ್ಯಮ ಶಾಲೆ. ಸ್ವರೂಪ್ ಬಿ. ದ್ವಿತೀಯ ಸಿಂಚನ್ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಸಿಂಚನ್ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ತೃತೀಯ ನಾಗೇಶ್ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ಪೆರ್ಮನೂರು. ನಾಗೇಶ್. ಪ್ರೌಢಶಾಲಾ ಹುಡುಗಿರ ವಿಭಾಗ 100 ಮೀಟರ್ ಓಟ ಪ್ರಥಮ ಫಾತಿಮಾ ಸಹನಾ ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆ ತೊಕ್ಕೋಟು. ಫಾತಿಮಾ ಸಹನಾ. ದ್ವಿತೀಯ ಫಾಹಿಮತ್ ಅಫಾರ ಉಚ್ಚಿಲ ಭುವಿ ಪ್ರೌಢಶಾಲೆ ಉಚ್ಚಿಲ. ದ್ವಿತೀಯ ಫಾತಿಮತ್ ಅಫಾರ ಉಚ್ಚಿಲ ಭುವಿ. ತೃತೀಯ ಅಶ್ವಿನಿ ಭಗವತಿ ಪ್ರೌಢಶಾಲೆ. ಅಶ್ವಿನಿ ಭಗವತಿ ಪ್ರೌಢಶಾಲೆ. ಪ್ರೌಢಶಾಲಾ ವಿಭಾಗ ಗುಂಡೆಸೆತ ಹುಡುಗಿಯರು ಪ್ರಥಮ ದೀಕ್ಷಾ ಎನ್ ಭಗವತಿ ಪ್ರೌಢಶಾಲೆ. ದ್ವಿತೀಯ ಅಮೀನಾ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ಅಮೀನಾ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ತೃತೀಯ ಅಶ್ವಿನಿ ಭಗವತಿ ಪ್ರೌಢಶಾಲೆ. ಪ್ರೌಢಶಾಲಾ ವಿಭಾಗ ಹುಡುಗಿಯರ ಉದ್ದ ಜಿಗಿತ ಪ್ರಥಮ ಅಶ್ವಿನಿ ಭಗವತಿ ಪ್ರೌಢಶಾಲೆ. ದ್ವಿತೀಯ ದೀಕ್ಷಾ ಭಗವತಿ ಪ್ರೌಢಶಾಲೆ. ತೃತೀಯ ಭೂಮಿಕಾ ಆನಂದಾಶ್ರಮ ಪ್ರೌಢಶಾಲೆ. ದೀಕ್ಷಾ. ತೃತೀಯ ಭೂಮಿಕಾ ಆನಂದಾಶ್ರಮ ಪ್ರೌಢಶಾಲೆ. ದೂರದ ಓಟ ಪ್ರಥಮ ಅಶ್ವಿನಿ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ದ್ವಿತೀಯ ಶ್ರೇಯ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಶ್ರೇಯ. ತೃತೀಯ ದೀಕ್ಷಾ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದೀಕ್ಷಾ. ದೀಕ್ಷಾ. ಪ್ರೌಢಶಾಲಾ ವಿಭಾಗ 9ನೇ ಮತ್ತು 10ನೇ ತರಗತಿ ಹುಡುಗರು 100 ಮೀಟರ್ ಓಟ ಪ್ರಥಮ ಆಕಾಶ್ ಉಚ್ಚಿಲ ಭೋವಿ ಶಾಲೆ. ಆಕಾಶ್ ಉಚ್ಚಿಲ ಭೋವಿ ಶಾಲೆ. ದ್ವಿತೀಯ ದರ್ಶನ್ ಆನಂದಾಶ್ರಮ ಪ್ರೌಢಶಾಲೆ. ದರ್ಶನ್ ಆನಂದಾಶ್ರಮ ಪ್ರೌಢಶಾಲೆ. ತೃತೀಯ ಮಾನ್ವಿತ್ ಭಗವತಿ ಪ್ರೌಢಶಾಲೆ.
ಗುಂಡೆಸೆತ ಪ್ರಥಮ ಹೈದರ್ ಅಲಿ ಉಚ್ಚಿಲಬೋಯಿ ಆಂಗ್ಲ ಮಾಧ್ಯಮ ಶಾಲೆ. ದ್ವಿತೀಯ ಮಾನ್ವಿತ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಮಾನ್ವಿತ್ ಭಗವತಿ ಆಂಗ್ಲ ಮಾಧ್ಯಮ. ತೃತೀಯ ಶಾಸ್ತ್ರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಡಿಸ್ಕಸ್ ಥ್ರೋ ಶಾಸ್ತ್ರ ಭಗವತಿ ಆಂಗ್ಲ ತೃತೀಯ. ಮನ್ವಿತ್ ದ್ವಿತೀಯ. ಡಿಸ್ಕಸ್ ಥ್ರೋ ಶಾಸ್ತ್ರ ತೃತೀಯ ಶಾಸ್ತ್ರ. ಡಿಸ್ಕಸ್ ಥ್ರೋ ಪ್ರಥಮ ಆಕಾಶ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ದ್ವಿತೀಯ ಮನ್ವಿತ್ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ತೃತೀಯ ಅಶ್ವಿತ್ ಮನ್ವಿತ್ ದ್ವಿತೀಯ. ಇಲ್ಲಿ ಹೋಗ್ಬಿಡಿ, ಇಲ್ಲಿ ನಿಂತ್ಕೊಳ್ಳಿ ಸೈಡಲ್ಲಿ. ತೃತೀಯ ಅಶ್ವಥ್ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ಸೆಂಟ್ ಸೆಬೆಸ್ಟಿಯನ್. ದೂರದ ಓಟ ಪ್ರಥಮ ಶಿವಾನಂದ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ಶಿವಾನಂದ್ ಸೆಂಟ್ ಸೆಬೆಸ್ಟಿಯನ್. ದ್ವಿತೀಯ ಮೊಹಮ್ಮದ್ ಶಾಜ್ ಸೆಂಟ್ ಸೆಬೆಸ್ಟಿಯನ್. ತೃತೀಯ ಮನ್ವಿತ್ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಉದ್ದಜಿಗಿತ ಪ್ರಥಮ ದರ್ಶನ್ ಆನಂದರ್ಶನ್ ಪ್ರೌಢಶಾಲೆ. ದ್ವಿತೀಯ ಪುನೀತ್ ಸೆಂಟ್ ಸೆಬೆಸ್ಟಿಯನ್. ದ್ವಿತೀಯ ಪುನೀತ್. ತೃತೀಯ ವಿಜೇತ್ ಉಚ್ಚಿಲ ಭವಿಷ್ಯ ಪ್ರೌಢಶಾಲೆ. ವಿಜೇತ್. ಹುಡುಗಿಯರ ವಿಭಾಗ 100 ಮೀಟರ್ ಓಟ ಪ್ರಥಮ ನೈಷಾ ಭಗವತಿ ಪ್ರೌಢಶಾಲೆ. ದ್ವಿತೀಯ ಸಹನಾ ಆನಂದರ್ಶನ್ ಪ್ರೌಢಶಾಲೆ. ತೃತೀಯ ಮೋಕ್ಷಿತಾ ಆನಂದರ್ಶನ್ ಪ್ರೌಢಶಾಲೆ. ಪ್ರೌಢಶಾಲಾ ವಿಭಾಗದ 9ನೇ ಮತ್ತು 10ನೇ ತರಗತಿಯ ಹುಡುಗಿಯರ ವಿಭಾಗದ ಗುಂಡೆಸತ ಸ್ಪರ್ಧೆ ಪ್ರಥಮ ಬಹುಮಾನ ಗೌತಮಿ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ದ್ವಿತೀಯ ಡೆಲಿಶಾ ಸೆಂಟ್ ಸೆಬೆಸ್ಟಿಯನ್. ತೃತೀಯ ರಕ್ಷಿತಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ರಕ್ಷಿತಾ. ಡಿಸ್ಕಸ್ ಥ್ರೋ ಗೌತಮಿ ಸೆಂಟ್ ಸೆಬೆಸ್ಟಿಯನ್. ದ್ವಿತೀಯ ದಿಲೀಶಾ ಸೆಂಟ್ ಸೆಬೆಸ್ಟಿಯನ್ ಕನ್ನಡ ಮಾಧ್ಯಮ ಶಾಲೆ. ಫಸ್ಟ್ ಬಕ ಸೆಕೆಂಡ್ ರೆಡ್ಲಾರೆ. ತೃತೀಯ ಸಾತ್ವಿಕ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಸಾತ್ವಿಕ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ದೂರದ ಓಟ ಪ್ರಥಮ ಸಹನಾ ಆನಂದರ್ಶನ್ ಪ್ರೌಢಶಾಲೆ. ದ್ವಿತೀಯ ಫಜಿಲಾ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ಪೆರ್ಮನೂರು. ತೃತೀಯ ಮಿಶ್ರಿಯಾ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ. ಉದ್ದಜಿಗಿತ ಪ್ರಥಮ ನೈಷಾ ಭಗವತಿ ಶಾಲೆ. ದ್ವಿತೀಯ ತನ್ವಿ ಉಚ್ಚಿಲಭವಿ ಪ್ರೌಢಶಾಲೆ. ತೃತೀಯ ಭೂಮಿಕಾ ಆನಂದರ್ಶನ್ ಪ್ರೌಢಶಾಲೆ.
ಪ್ರೌಢಶಾಲಾ ವಿಭಾಗದ ಉಳ್ಳಾಲ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ ಬಾಲಕರ ವಿಭಾಗ ಪ್ರಥಮ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಕಬಡ್ಡಿ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಸರ್ಟಿಫಿಕೇಟ್ ಹಾಂ. ದ್ವಿತೀಯ ಸೆಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ಪೇರ್ಮನವರು. ಬಾಲಕರ ವಿಭಾಗದ ಬೆಸ್ಟ್ ರೈಡರ್ ಇಸ್ಮಾಯಿಲ್ ಸೆಂಟ್ ಸೆಬೆಸ್ಟಿಯನ್ ಆಲ್ರೌಂಡರ್ ಶಾಸ್ತಾ ಭಗವತಿ ಆಂಗ್ಲ ಮಾಧ್ಯಮ. ಬಾಲಕಿಯರ ವಿಭಾಗದ ಕಬಡ್ಡಿ ಪ್ರಥಮ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಭಗವತಿ ದ್ವಿತೀಯ ಆನಂದಾಶ್ರಮ ಪ್ರೌಢಶಾಲೆ. ಬೆಸ್ಟ್ ಕ್ಯಾಚರ್ ಸಾತ್ವಿಕ. ಭಗವತಿ ಪ್ರೌಢಶಾಲೆ ಸಾತ್ವಿಕ. ಬೆಸ್ಟ್ ರೈಡರ್ ಮೋಕ್ಷಿತಾ ಶೆಟ್ಟಿ. ಬೆಸ್ಟ್ ರೈಡರ್ ಮೋಕ್ಷಿತಾ ಶೆಟ್ಟಿ. ಬೆಸ್ಟ್ ಆಲ್ರೌಂಡರ್ ರಕ್ಷಿತಾ ಶೆಟ್ಟಿ. ಆಲ್ರೌಂಡರ್. ಕಿರಿಯರ ವಿಭಾಗ ಪ್ರಥಮ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಪ್ರಾಥಮಿಕ ವಿಭಾಗ ಓವರಾಲ್ ಚಾಂಪಿಯನ್ಶಿಪ್ ಭಗವತಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ. ಎರಡು ಕೂಡ ಭಗವತಿ ಹಿರಿಯ ಪ್ರಾಥಮಿಕ ಭಗವತಿ ಸ್ಕೂಲ್ಗೆ. ಜ್ಞಾನಪ್ರಿಯ ಅಭಿನಯ ಗೀತೆ ಜ್ಞಾನಪ್ರಿಯ ಮ್ಯಾಂಗ್ಳೂರ್ ಒನ್ ಸ್ಕೂಲ್. ಆತ್ಮೀಯ ವಂದನೆಗಳು ಎಲ್ಲ ವಿಜೇತರಿಗೂ ಕೂಡ. ಬಂಧುಗಳೇ, ಒಂದು ಗಮನಕ್ಕಿರಲಿ, ಕೆಲವು ಮಕ್ಕಳು ಇಲ್ಲಿ ಬರಲಿಲ್ಲ ಬಹುಮಾನವನ್ನು ತಗೊಳ್ಳಿಕ್ಕೆ. ಆ ಎಲ್ಲ ಮಕ್ಕಳ ಬಹುಮಾನಗಳನ್ನ ಶುಕ್ರವಾರದ ಒಳಗಾಗಿ ಆ ಎಲ್ಲ ಶಾಲೆಗಳಿಗೆ ನಾವು ಮುಟ್ಟಿಸುವಂತ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಅದೇ ರೀತಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರವಪೂರ್ವಕ ವಿಜೇತರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಮಾಧವರಾವ್ CH ಇವರಿಂದ ಸಭೆಯನ್ನುದ್ದೇಶಿಸಿ ಶುಭಾಶಯದ ಹಿತನುಡಿ. ಮಾಧವರಾವ್ ಚಂದ್ರಾಸ್ ಪಂಡಿತ್ ಇವರು ತಮ್ಮ ಶುಭಾಶಯದ 2 ಹಿತನುಡಿಗಳನ್ನು. ವಂದನೆ ಮಲ್ತೊಂದು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೊಲ್ಯ ನೆತ್ತ 48ನೇ ವರ್ಷದ ಗಣೇಶೋತ್ಸವದ ಈ ಸುಸಂದರ್ಭಡೆ ವೇದಿಕೆ ಡೊಪ್ಪುನಂಚಿನ ಈ ಊರ್ದ ಕೋಟೆಕಾರ್ ಗ್ರಾಮದ ಮುಖ್ಯಾಧಿಕಾರಿ ನಂಚಿನ ಪಟ್ಟಣ ಪಂಚಾಯತ್ದ ಮುಖ್ಯಾಧಿಕಾರಿ ನಂಚಿನ ಶ್ರೀ ಪೂರ್ಣಕಲಾ ವೈಕೆರೆ ಅಂಜನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೊಂದು ಕಾರ್ಯಕ್ರಮದ ನಿಮಿತ್ತ ಬೇತೆ ಕಾರ್ಯಕ್ರಮ ಪೋಯಿನಂಚಿನ ಎನ್ನ ಆತ್ಮೀಯ ಮಿತ್ರೆ ಸುಶಾಂತ್ ಭಂಡಾರ್ಲೆ ಕೊಡೋರಿ ಈ ಕ್ಷೇತ್ರ ಮಸ್ತ್ ಕೆಲಸ ಮಂದೊಂದು ಪುನಂಚಿನ ಶ್ರೀಯುತ ಮಾಧವ CH ರೇ ಈ ಕಾರ್ಯಕ್ರಮದ ನಂಗೆ ಮಾತರೆಗಳ ಮಸ್ತ್ ಅನುಭವವನ್ನು ಕೊರ್ರೆ ಬೈದಿನಂಚಿನ ಶಾಲಾ ಮುಖ್ಯೋಪಾಧ್ಯಾಯನ ಅಂಚಿನ ಶ್ರೀಮತಿ ಚಂಚಲಾಕ್ಷರೇ ಅಂಚನೆ ಈ ಸಮಿತಿದ ಅಧ್ಯಕ್ಷರಾಯನಂಚಿನ ಶ್ರೀಯುತ ಹರೀಶ್ ಉಚ್ಚಿಲ್ರೆ ಅಂಜನೆ ಮಾತ ಹಿರಿಯಕ್ಲೆ ಅಂಜನೆ ಮಾತ ಸೇರಿದಿನ ಮೆಗ್ದಿ ಬಲಿಯಲ್ಲ ಸಾರ್ವಜನಿಕ ಗಣೇಶೋತ್ಸವ ಬಂಡ ನಂಗೆ ಮಾತೆಲ್ಲ ಗೊತ್ತಿತ್ತಲ್ಲ ಗನೆ ಸ್ವಾತಂತ್ರ್ಯ ಪೂರ್ವ ಸಂಘಟನೆಗೋಸ್ಕರವಾದ
ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರವಾದ ಸಂಘಟನೆ ಮಲ್ಪಡುವ ಮದಿಷ್ಟಿಡು ಸಾರ್ವಜನಿಕವಾದ ಗಣೇಶನ ಪೂಜೆ ಮಲ್ತೊಂದು ಆನಿ ನಂಗೆ ಸ್ವಾತಂತ್ರ್ಯದ ಒಂಜಿ ಸ್ಫೂರ್ತಿ ಕೊರ್ನಂಚಿನ ಬಾಲಗಂಗಾಧರ ತಿಲಕರ್ನ ಒಂಜಿ ಕನಸದ ಈ ಒಂಜಿ ಉತ್ಸವ ನಂಕಿನಿ ಸ್ಫೂರ್ತಿ ಆದ ಬೈದನೆ ಐಟ್ ನಮ್ಮ ಫಲಪ್ರದವಾದ ನಮ್ಮ ಸ್ವಾತಂತ್ರ್ಯ ಗಳಿಸಿದ ಅಂಡ ಇನ್ನು ನಂಗೆ ಗಣೇಶೋತ್ಸವ ಮುಂದುವರಿದು ಬದದು ಇನ್ನು ಈ ಹಂತ ಗೆದ್ದದ ಓಡಮುಟ್ಟ ಎತ್ತದನ್ನು ಪಂಡ ಇನ್ನು ನಮ್ಮ ಭಾರತ ಸ್ವಾತಂತ್ರ್ಯ ಜೊತೊಂದು 75ನೇ ವರ್ಷ ಅನ್ನಗ ಭಾರತ ರಾಷ್ಟ್ರ ಗುರು ಅಪನಂಚಿನ ಹಂತಗಳ ಬತ್ತ ಎತ್ತದ ಐಕ್ಯ ಸ್ಫೂರ್ತಿ ನಂಗೆ ಬಾಲಗಂಗಾಧರ ತಿಲಕೇರು ಅಂಡ ಇನಿ ನನ್ನ ದುಂಬುಗು ನಮ್ಮ ಒಂದುವೇ ಸಾರ್ವಜನಿಕ ಗಣೇಶೋತ್ಸವನೇ ನಮ್ಮ ಹಿಂದುತ್ವದ ಸಂಸ್ಕೃತಿ ಒರಿಪರೆಗೋಸ್ಕರವಾದ ಆ ಸ್ಫೂರ್ತಿಯ ಮೂಲಕವಾದ ಈ ಗಣೇಶೋತ್ಸವ ನನ್ನ ದುಂಬುಗು ಸಂಘಟನೆ ಆದ ನಂಗೆ ಮಾತರೆಗಳ ಸ್ಫೂರ್ತಿದ ಒಂಜಿ ಉತ್ಸವ ಆವಾಡು ನಂಗೆ ಮಾತರೆಗಳ ನಮ್ಮ ಸಂಸ್ಕೃತಿನ ಕಲ್ಪವನ್ನು ಹಂಚಿನ ಒಂಜಿ ಉತ್ಸವ ಆವಾಡು ಈ ವೇದಿಕೆಡು ಮಾತಾ ಹಿರಿಯ ಕೊಲ್ಲ ನಂಗೆ ತೆರೆಪಾದ ಕೊಡ್ತಿರಂಚಿನ ಈ ಉತ್ಸವ ನನ್ನ ದುಮ್ಮುಗ ನಂಗೆ ಮಾತರೆಗಳ ಒಂಜಿ ಮಾದರಿ ಆವಾಡು ಪಂಡದು ಈ ಕೊಡ್ತಾರೆ ಯಾನು ಪಂಡ್ರ ಇಚ್ಛೆ ಪಡಪೆ ಅಂಜನೆ ಸಾರ್ವಜನಿಕ ಸೇವಾ ಸಮಿತಿ ಬೀರಿ ಮಸ್ತ್ ಸಾಮಾಜಿಕವಾಯಿನ ಧಾರ್ಮಿಕವಾಯಿನ ಅಂಚನೆ ಶೈಕ್ಷಣಿಕವಾಯಿನ ಕೆಲಸ ಮಲ್ತದ್ದು ಇನ್ನು ಈ 48 ವರ್ಷ ನಂಗೆ ಮಸ್ತ್ ಅನುಭವವನ್ನು ಕೊಡ್ತೀನಿ ಅಂಚಿನ ಒಂಜಿ ಸಮಿತಿ ನೆಕ್ ನಮ್ಮ ಈ ಪ್ರದೇಶ ಕೋಟೆಗಾರ ಪ್ರದೇಶ ಸರಿಯಾಯಿನ ಒಂಜಿ ಆ ಒಂಜಿ ಅಕಲ ಸಮಿತಿದ ಒಂಜಿ ಆ ಬಲಿಷ್ಠತೆಗೆ ಒಂಜಿ ಸಾಕ್ಷಿ ಬಂಡ ನಮ್ಮ ಕೋಟೆಕಾರ ಗಣೇಶ ಸೇವಾ ಸಮಿತಿ ಮಸ್ತ್ ಕಾರ್ಯಕ್ರಮಗಳನ್ನು ಕೊರ್ಪಣಂಚಿನ ಒಂಜಿ ಸಂಘ ಅಂಚಾದ ಅಕಲೆ ನಮ್ಮ ಮಾತೆರ್ಲ ಸೇರ್ದು ಅಭಿನಂದನೆ ಮನ್ಪಡ ಅಂಚಿನ ಪೊರ್ತುಲ ಬೈತಂಡು ಅಂಚಾದ ನನ್ನ ದೊಂಬುಗು ನಮ್ಮ ಗಣೇಶ ಸೇವಾ ಸಮಿತಿ ಅಕಲೊಟ್ಟಿಗೆ ಸೇರೊಂದು ನಮಲ ನಾಲಾಯನ ಸಮಾಜ ಸೇವಾದ ಕಾರ್ಯಕ್ರಮ ಅಕಲೊಟ್ಟಿಗೆ ಕೈ ಜೋಡಿಸ ಒಂದು ನಮ್ಮ ದುಂಬು ಎಡೆಡ್ಡ ಕಾರ್ಯಕ್ರಮ ಮಲ್ಪಕ ಅಕಲೊಟ್ಟಿಗೆ ಸೇರೋದು ಮನ್ಪಕ ಅಂದ್ ಪನೊಂದು ಈ ಪೊರ್ತುಡು ಜಾಸ್ತಿ ಪಾತ್ಯರ್ನ ಜಾಸ್ತಿ ಎಡ್ಡೆ ತಿಂತೋಜೊಂದುಂಡು ದಯಪಂಡ ಮಾತೆರ್ಲ ಉತ್ಸವದ ಸಂತೋಷ ಸಂಭ್ರಮಡಿ ಏರ್ಲ ಆ ಒಂಜಿ ಉತ್ಸಾಹಡಿಜ್ಜೇರಿ ಮಾತೆರೆಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ಮಿತ್ತೆ ಮಸ್ತ್ ಆಶೆ ಉಪನಿಡದ ಹತ್ರ ನಿಖಲ ಸಮಯನ ವ್ಯರ್ಥವನ್ನು ಬಂದೆ ಹಿಂಗೆ ಪಾತ್ರ ಅವಕಾಶ ಕೊರ ನಿಖಲೆ ಮಾತ್ರೆಗಳ ವಂದನೆ ಮಲ್ತಂದು ಏನು ಎನ್ನ ಪಾತ್ರಗಳು ಅಂತವೆ. ಜೈ ಹಿಂದ್. ಸೇರಿರುವಂತಹ ಎಲ್ಲ ಭಕ್ತ ಬಾಂಧವರಿಗೆ ನಮಿಸುತ್ತಾ ಎಲ್ಲರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ನಮ್ಮ ದೇವರು, ದೇವರ ಪೂಜೆ ಇವೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ನಮ್ಮ ಶುಭ ಅಶುಭ ಈ ಎರಡೂ ಕಾರ್ಯಗಳಲ್ಲಿ ನಮ್ಮದೇ ಆದಂತಹ ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆ ಪುರಸ್ಕಾರಗಳನ್ನು ಅನಾದಿ ಕಾಲದಿಂದಲೂ ಕೂಡ ನಾವು ನಡೆಸುತ್ತಾ ಬಂದಿದ್ದೇವೆ. ಸುಮಾರು ವೇದಗಳ ಕಾಲದತ್ತ ಹೋದರೆ ಆ ಕಾಲದಲ್ಲಿ ನಾವು ಏಕದೇವಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಬರಬರುತ್ತಾ ಮುಂದಕ್ಕೆ ಪುರಾಣಗಳ ಕಾಲಕ್ಕೆ ಬಂದಂತೆ ಬಹುದೇವತಾರಾಧನೆ ಆರಂಭವಾಯಿತು. ಹೀಗೆ ಕಾಲಕ್ರಮೇಣ ಏಕದೇವಾರಾಧನೆ ಹಾಗೂ ಬಹುದೇವಾರಾಧನೆ ಈ ಎರಡು ಹಿಂದೂ ಆಚರಣೆ ಮಾಡುವಂತಹ ಹಿಂದೂ ಬಾಂಧವರ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡವು. ಆ ಭಿನ್ನಾಭಿಪ್ರಾಯಗಳು ಕ್ರಮೇಣ ಮೇಲು ಕೀಳುಗಳೆಂಬ ವರ್ಗಗಳ ನಿರ್ಮಾಣಕ್ಕೆ ಮುಟ್ಟಿತು. ಆದ್ದರಿಂದಾಗಿ ಅದು ಬೆಳೆದು ಹೆಮ್ಮರವಾಗಿ ನಮ್ಮ ಹಿಂದೂ ಧರ್ಮದಲ್ಲಿಯೇ ಐಕ್ಯತೆಗೆ ಒಡಕುಂಟಾಯಿತು. ನಮ್ಮ ಹಿಂದೂ ಬಾಂಧವರೇ ಧಾರ್ಮಿಕ ವಿಚಾರಗಳಲ್ಲಿ ಕಚ್ಚಾಡುವಂತಾಯಿತು. ಆಗ ಸ್ವಾತಂತ್ರ್ಯ ಹೋರಾಟದ ಸಮಯ ಹಿಂದೂ ಐಕ್ಯತೆ ಬಿಡಿ ರಾಷ್ಟ್ರೀಯ ಐಕ್ಯತೆ ಅತಿ ಮುಖ್ಯವಾಗಿತ್ತು. ಇಲ್ಲದಿದ್ದರೆ ನಮ್ಮ ದೇಶ ಸಂಪೂರ್ಣ ವಿನಾಶದ ಅಂಚಿಗೆ ಸಾಗ್ತಾ ಇತ್ತು.
ಇದನ್ನು ಮನಗಂಡಂತಹ ಬಾಲಗಂಗಾಧರ ತಿಲಕರು ತಮ್ಮದೇ ಆದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡರು. ಯಾವ ಹಿಂದೂ ಧರ್ಮಕ್ಕೆ ದೇವರ ಪೂಜೆಯಿಂದಲೇ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡಿತೋ ಅದೇ ದೇವರ ಪೂಜೆಯಿಂದ ಹಿಂದೂ ಧರ್ಮದ ಐಕ್ಯತೆ ಸಂಘಟನೆಯನ್ನು ಮಾಡಬೇಕು ಎಂಬುದಾಗಿ ಪಣ ತೊಟ್ಟರು. ಅದರಂತೆ ನಮ್ಮ ಹಿಂದೂ ಧರ್ಮದ ಆದಿ ಪೂಜಿತನಾದಂತಹ ಗಣೇಶ ದೇವರನ್ನೇ ಆಯ್ಕೆ ಮಾಡಿಕೊಂಡರು. ಅವರು 1893ರಲ್ಲಿ ಹಿಂದೂ ಬಾಂಧವರಿಗೆ ರಾಷ್ಟ್ರದಾದ್ಯಂತ ಈ ಗಣೇಶ ಸಂಕಷ್ಟಿಯ ಗಣೇಶ ಚತುರ್ಥಿಯ ದಿನ ಇಡೀ ರಾಷ್ಟ್ರದ ಜನಜಂಗುಳಿ ಇರುವಂತಹ ಬೀದಿಗಳಲ್ಲಿ ಸಾರ್ವಜನಿಕವಾಗಿ ಹಬ್ಬವನ್ನು ಆಚರಿಸಿ ಆ ಬಗ್ಗೆ ಹಿಂದೂ ಐಕ್ಯತೆ ಹಾಗೂ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವಂತೆ ಜನರಲ್ಲಿ ಪ್ರೇರೇಪಿಸಿದ್ರು. ಅದರಂತೆ ಇಡೀ ಭಾರತದ ಎಲ್ಲೆಡೆಯಲ್ಲಿ ಇಂದು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುವಂತಾಯಿತು. ನಾವು ಕೂಡ ಇಲ್ಲಿ ಅಂತಹ ಪುಣ್ಯ ಕಾರ್ಯದಲ್ಲಿ ಸೇರಿದ್ದೇವೆ. ನಮಗೆಲ್ಲರೂ ಆ ಭಗವಂತನ ಸೇವೆಗೆ ಭಾಗಿಯಾಗುವಂತಹ ಸೌಭಾಗ್ಯವನ್ನು ಒದಗಿಸಿದ್ದಾರೆ. ಅಲ್ಲಿ ಪೂಜಿತಗೊಳ್ಳುತ್ತಿರುವಂತಹ ಗಣೇಶನನ್ನೊಮ್ಮೆ ವೀಕ್ಷಿಸಿದರೆ ಆತನ ಆಕಾರ ಗಜವದನನನ್ನು ಒಮ್ಮೆ ಕಣ್ತುಂಬಿ ನೋಡಿದರೆ ಆ ಗಜವದನ ಬುದ್ಧಿವಂತಿಕೆಯ ಪ್ರತೀಕವಾಗಿ ಕುಳಿತುಕೊಂಡಿದೆ. ಹಾಗೆಯೇ ಸೂಕ್ಷ್ಮವಾದಂತಹ ಕಣ್ಣುಗಳು ಕೂಡ ನಮ್ಮ ಬದಲಾವಣೆಗೆ ನಿಂತಿದೆಯೋ ಎನ್ನುವಂತಿದೆ. ಯಾಕಂದರೆ ಸೂಕ್ಷ್ಮವಾದಂತಹ ಕಣ್ಣುಗಳು ಎಲ್ಲವನ್ನು ಪರಾಂಪರಿಸಿ ನೋಡಿಕೊಳ್ಳು ಎಂಬುದಾಗಿ ನಮಗೆ ಸಾರ್ಥ ಉಂಟು. ಆತನ ಮೊರದಗಲದ ಕಿವಿಯು ಸುವಿಚಾರಗಳನ್ನು ಆಲಿಸಿ ಸುವಿಚಾರಗಳನ್ನು ಹರಡು, ಹಿಂದೂ ಧರ್ಮದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತಾ ಎಂದು ನಮಗೆ ಕರೆ ನೀಡ್ತಾ ಉಂಟು. ಹಾಗೆಯೇ ಲಂಬೋದರ, ಆತನ ದೊಡ್ಡದಾದಂತಹ ಹೊಟ್ಟೆ ಶ್ರೀಮಂತಿಕೆಯ ಪ್ರತೀಕವಾಗಿ ನಿಂತಿದೆ. ಅದರಂತೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ನಿನ್ನ ಧನ ನೀಡಿ ಸಲವು ಎನ್ನುವುದಾಗಿ ಸೂಚನೆಯನ್ನು ಕೊಡ್ತಾ ಉಂಟು. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಇಂತಹ ಪುಣ್ಯ ಕಾರ್ಯದಲ್ಲಿ ಇಂದು ಭಾಗಿಯಾಗಿದ್ದೇವೆ. ಜೊತೆಗೆ ಆತನ ಕೈಯನ್ನು ವೀಕ್ಷಿಸಿದರೆ ಒಂದು ಕೈಯಲ್ಲಿ ಪಾಶವನ್ನು ಹಿಡಿದಿದ್ದಾನೆ. ಪಾಶ ಅಂದರೆ ನಮ್ಮ ಮನಸ್ಸು, ಹುಚ್ಚು ಮನಸ್ಸು. ಈ ಹುಚ್ಚು ಮನಸ್ಸನ್ನು ನಿಯಂತ್ರಿಸಬೇಕಾದರೆ ನಮಗೆ ಆಧ್ಯಾತ್ಮ ಸ್ವಲ್ಪ ಬೇಕು. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡಬೇಕು ಎಂಬುದಾಗಿ ಆ ಪಾಶ ನಮ್ಮನ್ನು ನೆನಪಿಸ್ತಾ ಉಂಟು. ಇನ್ನೊಂದು ಹಸ್ತದಲ್ಲಿ ಅಂಕುಶವನ್ನು ಹಿಡಿದಿದ್ದಾನೆ. ಅಂಕುಶ ಬೃಹದಾಕಾರದ ಗಜ, ಮದವೇರಿದ ಗಜವನ್ನು ಆ ಅಂಕುಶದಲ್ಲಿ ಹತೋಟಿಗೆ ತರಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಿಮ್ಮಲ್ಲಿ ಎಲ್ಲ ಮದವೇರಿ ಇರುವಂತಹ ಅಹಂಕಾರವನ್ನು ಬದಿಗೊತ್ತಿ ಛಲ, ಮನೋಬಲ, ಇಚ್ಛಾಶಕ್ತಿ ಇವೆಲ್ಲವನ್ನು ಕೂಡ ನಮ್ಮಲ್ಲಿ ಮೈಗೂಡಿಸಿ ನಾವು ಉತ್ತಮ ಹಿಂದೂ ಸತ್ಪ್ರಜೆಯಾಗಬೇಕು. ಹಿಂದೂ ಧರ್ಮದ ಏಳಿಗೆಗಾಗಿ ನಾವೆಲ್ಲರೂ ಬದ್ಧರಾಗಿರಬೇಕು ಎನ್ನುವಂತಹ ವಿಚಾರವನ್ನು ಆ ಗಣಪತಿಯ ಮೂರ್ತಿ ನಮಗೆ ಸಾರ್ತಾ ಉಂಟು. ಅದರಂತೆ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಅದೇ ರೀತಿ ಹಿಂದೂ ಧರ್ಮದ ಸಂಸ್ಕೃತಿ ಸಂಪ್ರದಾಯ, ಹಿಂದೂ ಸಂಸ್ಕೃತಿಯಲ್ಲಿರುವಂತಹ ಸಂಪ್ರದಾಯಗಳನ್ನು ಕೂಡ ಬೆಳೆಸುವಂತಾಗಬೇಕಾಗ್ತದೆ. ಯಾಕಂದರೆ ಈಗಾಗಲೇ ನಾವು ವೇದಿಕೆಯಲ್ಲಿ ನೋಡಿದಾಗ ನಮಗೆ ಕಾಣಸಿಗುವುದೆಲ್ಲ ಪ್ರಾಯದವರು ಮಾತ್ರ, ಮಧ್ಯಮ ವರ್ಗದವರು ಸಿಗುವುದೇ ಇಲ್ಲ, ಮಧ್ಯಮ ವರ್ಗದವರು ಬರುವುದೇ ಇಲ್ಲ ಇಂಥ ಧಾರ್ಮಿಕ ಕಾರ್ಯಗಳಿಗೆ. ಆದ್ದರಿಂದಾಗಿ ನಮ್ಮ ಧರ್ಮ ಉಳಿಬೇಕಾದರೆ ಎಲ್ಲ ವರ್ಗದ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗಿನವರು ಕೂಡ ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಬೇಕಾಗ್ತದೆ. ಆದ್ದರಿಂದ ಇಂದಿನ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಇವರ ಈ 48ನೇ ವರ್ಷದ ಈ ಉತ್ಸವದ ಆಚರಣೆಯಲ್ಲಿ ಭಾಗಿಯಾದಂತಹ ನಮಗೆ ಅಲ್ಲಿ
ನಿಂತಿರುವಂತಹ ನೆಲೆಯಾಗಿರುವಂತಹ ಗಣಪತಿಯು, ಆನೆ ಮುಖದ ಗಣಪತಿಯು ನಮಗೂ ಆನೆಯನ್ನು ನೀಡಲಿ, ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀಡಲಿ, ಎಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹರಿ ಓಂ. ನಮ್ಮ ಈ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಿದಂತ ಶ್ರೀಮತಿ ಪೂರ್ಣಕಲಾ ಬೈಕೆ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯ ವಂದನೆಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ್ದ ಶ್ರೀ ಸುಶಾಂತ್ ಭಂಡಾರಿ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ವಂದನೆಗಳು. ಅದೇ ರೀತಿ ಈ ದಿನದ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ ಶ್ರೀ ಮಾಧವರಾವ್ CH ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಚಂದ್ರಾಸ್ ಪಂಡಿತ್ ಹೌಸ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಅಂತೆಯೇ ನಮ್ಮೊಂದಿಗೆ ಎಂದಿಗೂ ಇದ್ದು ನಮಗೆ ಸಹಕಾರ ನೀಡುವಂತಹ ಶ್ರೀಮತಿ ಚಂಚಲಾಕ್ಷಿ ಎಲ್ಲ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ರಮಾನಂದ ಕೋಟೆಕಾರ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪ್ರಸ್ತುತ ಅಧ್ಯಕ್ಷರಂತ ಶ್ರೀಯುತ ಹರೀಶ್ ಉಚ್ಚಿಲ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು.